ಆ ಸಂದರ್ಭದಲ್ಲಿ ಸೋಲಾರ್ನ ಬಗ್ಗೆ ಯಾರಿಗೂ ಹೆಚ್ಚಿನ ಅರಿವು ಇರಲಿಲ್ಲ. ಪುತ್ತೂರಿಂದ ಉಡುಪಿಯವರೆಗೆ ಕುಂದಾಪುರದವರೆಗೆ ನಾನು ಆಫೀಸ್ ಅನ್ನು ಮಾಡಿಕೊಂಡು ಇದರ ಬಗ್ಗೆ ಅವೇರ್ನೆಸ್ ನೀಡ್ತಾ ಬಂದೆ. ಅವತ್ತು ಹಾಕಿದಂತ ಘಟಕ ಇವತ್ತು ಕೂಡ ಕಾರ್ಯಾಚರಿಸುತ್ತಿರುವಂತದ್ದು ಅತ್ಯಂತ ಹೆಮ್ಮೆಯ ವಿಷಯ ನನಗೆ. ಸೋಲಾರ್ ಮಣೆ ದೀಪಗಳು, ಸೋಲಾರ್ ಸ್ಟ್ರೀಟ್ ಲೈಟ್ಗಳು, ಸೋಲಾರ್ ಇನ್ವರ್ಟರ್ಗಳು, ಸೋಲಾರ್ ಬಿಸಿ ನೀರಿನ ಘಟಕಗಳು, ಅತ್ಯಂತ ಹೆಚ್ಚಿಗೆ ಬೇಡಿಕೆ ಇರುವಂತಹ ಸೋಲಾರ್ ರೂಫ್ ಟಾಪ್. ಕೇಂದ್ರ ಸರ್ಕಾರದ ಪ್ರೈಮ್ ಮಿನಿಸ್ಟರ್ ಸೂರ್ಯಘರ್ ಯೋಜನೆಯ ಮೂಲಕ 78,000 ಸಬ್ಸಿಡಿಯಲ್ಲಿ ಅಳವಡಿಸುವಂತ ಸೋಲಾರ್ ರೂಫ್ ಟಾಪ್ ರಾಜ್ಯದ ಅಧಿಕೃತ ವೆಂಡರ್ ಆಗಿ ಪದ್ಮ ಸೋಲಾರ್ ಇದೆ. ಪವರ್ ಕಟ್ ಇರ್ಬೋದು ಅಥವಾ ದಿನದಿಂದ ದಿನಕ್ಕೆ ಕರೆಂಟಿನ ರೇಟಿನ ವ್ಯತ್ಯಾಸಗಳು ಇರಬಹುದು. ಸೂರ್ಯ ಇಲ್ಲಿವರೆಗೆ ಇದ್ದಾನೆ, ಅಲ್ಲಿವರೆಗೆ ನಾವು ಅದನ್ನು ಉಪಯೋಗ ಮಾಡಿಕೊಳ್ಳುವಂತ ಅವಕಾಶ ಇದೆ, ಅದು ಕೂಡ ಫ್ರೀ ಆಗಿ. ಸುಮಾರು 35 ವರ್ಷಗಳಿಂದ ಸುಳ್ಯ, ಪುತ್ತೂರು, ಕಡಬ ಮತ್ತು ಬೆಳ್ತಂಗಡಿ ತಾಲೂಕುಗಳಲ್ಲಿ ಬಹಳ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಮನೆಗೂ ಕಳೆದ 5 ವರ್ಷದ ಹಿಂದೆ ಸೋಲಾರ್ ಪ್ರಾಡಕ್ಟನ್ನು ನಾವು ಪ್ರಾರಂಭ ಮಾಡಿದೆವು. ಯಾವುದೇ ಕಂಪ್ಲೇಂಟ್ ಇಲ್ಲದೆ ಸೇವಾ ಮನೋಭಾವದಿಂದ ಅವರು ನಮಗೆ ನಡೆಸಿಕೊಟ್ಟಿದ್ದಾರೆ. ಸುಮಾರು 5 ಲಕ್ಷ ರೂಪಾಯಿಯದ್ದು ನಾನು ಇಡೀ ಸೋಲಾರನ್ನು ನನಗೆ ಪದ್ಮನಾಭ ಶೆಟ್ಟರ್ ಅವರು ಸೆಟ್ ಮಾಡಿಕೊಟ್ಟು ಹೋಗಿದ್ದಾರೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಕರೆಂಟ್ ಯಾವಾಗ ಕೈ ಕೊಡುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಕರೆಂಟ್ ಇಲ್ಲದೇ ಇದ್ರೆ ಕರೆಂಟ್ ಬಳಕೆಯ ಮೂಲಕ ಮಾಡುವಂತಹ ಅದೆಷ್ಟೋ ಕೆಲಸಗಳು ಹಾಗೇನೆ ಪೆಂಡಿಂಗ್ ಉಳಿದು ಬಿಡುತ್ತೆ. ಮನೆಯಲ್ಲೂ ಆಗಿರ್ಬೋದು ಅಥವಾ ಆಯಾ ಕಚೇರಿಗಳಲ್ಲೂ ಆಗಿರ್ಬೋದು, ಕೆಲಸಗಳು ಪೆಂಡಿಂಗ್ ಆಗಿ ಬಿಡುತ್ತೆ. ಹಾಗಾಗಿ ತುಂಬಾ ಜನ ಕರೆಂಟ್ ಟೆನ್ಷನ್ನೇ ಬೇಡ ಮಾರ್ರೆ ಅಂತ ಹೇಳ್ಬಿಟ್ಟು ಸೂರ್ಯನ ಬೆಳಕಿನ ಮೂಲಕ ಬೆಳಗುವಂತಹ ಸೋಲಾರ್ ವ್ಯವಸ್ಥೆಯತ್ತ ಮುಖ ಮಾಡ್ತಾ ಇದ್ದಾರೆ. ಕಡಿಮೆ ಖರ್ಚಿನ ಮೂಲಕ ಯಾವುದೇ ರೀತಿಯಾದ ಟೆನ್ಷನ್ ಇಲ್ಲದೆ, ಕರೆಂಟ್ ಇಲ್ಲ ಅನ್ನುವಂಥ ಟೆನ್ಷನ್ ಇಲ್ಲದೆ ಆರಾಮವಾಗಿ ಎಲ್ಲ ಕೆಲಸಗಳು ಕೂಡ ಸರಾಗವಾಗಿ ಆಗುತ್ತೆ. ಹಾಗಾಗಿ ಸೋಲಾರ್ನತ್ತ ಮುಖ ಮಾಡ್ತಾ ಇರುವಂಥದ್ದು. ಸೋಲಾರ್ ಅಂತ ಹೇಳಿದಾಗ ಪುತ್ತೂರಿನಲ್ಲಿ, ಅದರ ಜೊತೆಗೆ ಹತ್ತೂರಿನಲ್ಲಿ ತುಂಬಾನೇ ಪಾಪ್ಯುಲರ್ ಆಗಿರೋದು ಅಂತ ಹೇಳಿದ್ರೆ ಅದು ಪದ್ಮ ಸೋಲಾರ್. ಹಾಗಾಗಿ ನಾವಿವತ್ತು ಪದ್ಮ ಸೋಲಾರ್ಗೆ ಬಂದಿದ್ದೇವೆ. ಇಲ್ಲಿರುವಂತಹ ಒಂದಿಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ಬೇಕು. ಅದರ ಜೊತೆಗೇನೆ ಸಕ್ಸಸ್ಫುಲ್ ಆಗಿ 35 ವರ್ಷಗಳನ್ನ ಪೂರೈಸಿರುವಂಥದ್ದು, ಹಲವಾರು ಗ್ರಾಹಕರ ನಂಬಿಕೆಯನ್ನ ಉಳಿಸಿಕೊಂಡು ಪ್ರೀತಿ ವಿಶ್ವಾಸದ ಜೊತೆಗೆ 35 ವರ್ಷವನ್ನ ಪದ್ಮ ಸೋಲಾರ್ ಪೂರೈಸಿರುವಂಥದ್ದು. ಹಾಗಾಗಿ ಸ್ಪೆಷಲ್ ಆಗಿರುವಂಥ ಆಫರ್ಗಳನ್ನ ಇಟ್ಟಿದ್ದಾರೆ. ಇವೆಲ್ಲವನ್ನ ಕೇಳಬೇಕು. ಅದರ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಪದ್ಮ ಸೋಲಾರ್ ಬಗ್ಗೆ ಕೂಡ ತಿಳ್ಕೊಳ್ಬೇಕು. ಹಾಗಾಗಿ ಒಳಗೆ ಹೋಗೋಣ, ಸರ್ ಜೊತೆ ಮಾತಾಡೋಣ. ಹಾಗೆಯೇ ಇಲ್ಲಿರುವಂತಹ ಕೆಲವೊಂದು ಐಟಮ್ಗಳನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಸೌರ ಬೆಳಕಿನ ಮೂಲಕ ಹತ್ತೂರಿನ ಮನವನ್ನ ಬೆಳಗ್ತಾ ಇರುವಂತಹ ಪದ್ಮ ಸೋಲಾರ್ನ ಮಾಲಕರಾಗಿರುವಂತಹ ಪದ್ಮನಾಭ ಶೆಟ್ಟಿ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮ. ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂತ ಹೇಳಿದ್ರೆ ಸಕ್ಸಸ್ಫುಲ್ ಜರ್ನಿ 35 ವರ್ಷ ಕಂಪ್ಲೀಟ್ ಆಗಿರುವಂತದ್ದು. ಹಾಗಾಗಿ ಕಂಗ್ರಾಟ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಗಿದೆ ಸರ್ ಬಿಸ್ನೆಸ್? ಚೆನ್ನಾಗಿದೆ, ತೊಂದರೆ ಇಲ್ಲ. ಓಕೆ ಸರ್, ಇವಾಗ 35 ವರ್ಷದ ಜರ್ನಿ, ಪ್ರಾರಂಭದ ದಿನಗಳು ಹೇಗಿತ್ತು ಅವುಗಳನ್ನ ಸ್ವಲ್ಪ ಮೆಲುಕು ಹಾಕೋದಾದ್ರೆ? ಪ್ರಾರಂಭದ ದಿನಗಳಂದ್ರೆ ಸೋಲಾರ್ ಇದರಲ್ಲಿ ಪ್ರಾರಂಭದಲ್ಲಿ ಒಂದು 3-4 ಡಿಸ್ಟ್ರಿಕ್ಟ್ಗೆ ನನ್ನ ಸಂಸ್ಥೆ ಪದ್ಮ ಸೋಲಾರ್ ಸಂಸ್ಥೆಯಿಂದ ತುಂಬ ಎಫರ್ಟ್ ಹಾಕಿದ್ದೆ ನಾನು. ಆವಾಗ ಯಾವ ಒಂದು ಗ್ರಾಹಕರಿಗೂ ಕೂಡ ಈ ಸೋಲಾರ್ನ ಬಗ್ಗೆ ಅರಿವು ಇರಲಿಲ್ಲ. ನಾವೊಂದು 7-8 ಡೆಮೋ ಸಿಸ್ಟಮನ್ನು ಇಟ್ಟು ಆ ಸಂದರ್ಭದಲ್ಲಿ ಕೂಡ ಒಂದು 10-20 ವರ್ಷದ ಹಿಂದೆ ಕೂಡ ಈ ಸೋಲಾರ್ ಒಂದು 25-30 ವರ್ಷ ಮೇಲೆ ಆಯಿತು. ನನ್ನ ಫಾರ್ಮಿಗೆ 35 ವರ್ಷ ಆಯಿತು. ಆ ಸಂದರ್ಭದಲ್ಲಿ ಸೋಲಾರ್ನ ಬಗ್ಗೆ ಯಾರಿಗೂ ಹೆಚ್ಚಿನ ಅರಿವು ಇರಲಿಲ್ಲ. ನಾವು ಇದನ್ನು ಅವೇರ್ನೆಸ್ ಮಾಡಿಕೊಂಡು ಸುಮಾರು 8 ಕಡೆ ಆಫೀಸ್ ಮಾಡಿಕೊಂಡು, ಪುತ್ತೂರಿಂದ ಉಡುಪಿಯವರೆಗೆ ಕುಂದಾಪುರದವರೆಗೆ ನಾನು ಆಫೀಸನ್ನು ಮಾಡಿಕೊಂಡು ಎಲ್ಲ ಭಾಗದಲ್ಲಿ ಕೂಡ ನಾವು ಅವೇರ್ನೆಸ್ ಸುಮಾರು ಒಂದು 40-50 ಸ್ಟಾಫ್ಗಳನ್ನು ಇಟ್ಟುಕೊಂಡು ಉದ್ಯೋಗವನ್ನು ನೀಡಿ ಅವರನ್ನು ಇಟ್ಟುಕೊಂಡು ಇದರ ಬಗ್ಗೆ ಅವೇರ್ನೆಸ್ ನೀಡ್ತಾ ಬಂದೆ. ಇವಾಗ ಜನರಿಗೆ ಎಲ್ರಿಗೂ ಸೋಲಾರ್ನ ಬಗ್ಗೆ, ಸೋಲಾರ್ ಅಂದರೆ ಏನು, ಸೋಲಾರ್ನ ಘಟಕಗಳು ಏನು ಅನ್ನುವಂಥದ್ದು ತಿಳಿದಿದೆ. ಈ ಸಂದರ್ಭದಲ್ಲಿ ಕೂಡ ನಾನು ಪ್ರತಿಯೊಬ್ಬ ಗ್ರಾಹಕರಿಗೆ ಈ ಒಂದು 30 ವರ್ಷದ ಹತ್ತಿರದ ನನ್ನ ಸೋಲಾರ್ನ ಅನುಭವದಲ್ಲಿ ಇವತ್ತಿಗೂ ಕೂಡ 25-30 ವರ್ಷದ ಹಿಂದಿನ ಗ್ರಾಹಕರು ಕೂಡ ಅವತ್ತು ಹಾಕಿದಂಥ ಘಟಕ ಇವತ್ತು ಕೂಡ ಕಾರ್ಯಾಚರಿಸುತ್ತಿರುವಂಥದ್ದು ಅತ್ಯಂತ ಹೆಮ್ಮೆಯ ವಿಷಯ ನನಗೆ. ಇವತ್ತಿಗೂ ಕೂಡ ನಮ್ಮ ಸರ್ವಿಸ್ ಇರ್ಬೋದು ಅಥವಾ ಬೇರೆಯವರಿಂದ ಇರ್ಬೋದು, ಅತ್ಯಂತ ಚೆನ್ನಾಗಿ ಅದನ್ನು ನಿರ್ವಹಿಸಿಕೊಂಡು ಬಂದಿರ್ತೇನೆ. ಇವಾಗ ನಾವು ಅವೇರ್ನೆಸ್ ಕೊಡುವಂಥ ಅವಶ್ಯಕತೆಗಳು ಇರುವುದಿಲ್ಲ, ಗ್ರಾಹಕರಾಗಿ ನಮ್ಮಲ್ಲಿ ಬರ್ತಾರೆ ಅವರು.
ಓಕೆ, ಇವಾಗ ಸೋಲಾರ್ ಅಲ್ಲಿ ಯಾವೆಲ್ಲ ವಿಧಗಳಿದೆ ಅಂತ? ಪದ್ಮ ಸೋಲಾರ್ನ ಬರುವಂಥದ್ರಲ್ಲಿ ಎಲ್ಲ ಈಗ ಸೋಲಾರ್ ಲೈಟಿಂಗ್ಸ್ ಇರ್ಬೋದು, ಮನೆ ದೀಪಗಳು ಅಂದರೆ ಸೋಲಾರ್ ಲೈಟಿಂಗ್ ಅಂದರೆ ಸೋಲಾರ್ ಮನೆ ದೀಪಗಳು, ಸೋಲಾರ್ ಸ್ಟ್ರೀಟ್ ಲೈಟ್ಗಳು, ಸೋಲಾರ್ ಇನ್ವರ್ಟರ್ಗಳು, ಸೋಲಾರ್ ಬಿಸಿ ನೀರಿನ ಘಟಕಗಳು, ಮತ್ತು ಇವಾಗ ಅತ್ಯಂತ ಹೆಚ್ಚಿಗೆ ಬೇಡಿಕೆ ಇರುವಂಥ ಸೋಲಾರ್ ರೂಪ್ ಟಾಪು. ಇವತ್ತು ಕೇಂದ್ರ ಸರ್ಕಾರದ ಪ್ರೈಮ್ ಮಿನಿಸ್ಟರ್ ಸೂರ್ಯಘರ್ ಯೋಜನೆಯ ಮೂಲಕ ಸುಮಾರು 78,000 ಸಬ್ಸಿಡಿಯಲ್ಲಿ ಅಳವಡಿಸುವಂಥ ಸೋಲಾರ್ ರೂಪ್ ಟಾಪು. ಈ ಒಂದು ರೂಪ್ ಟಾಪಿನ ಅಧಿಕೃತ ವೆಂಡರ್ ಆಗಿ ಇಡೀ ರಾಜ್ಯದ ಅಧಿಕೃತ ವೆಂಡರ್ ಆಗಿ ಪದ್ಮ ಸೋಲಾರ್ ಇದೆ. ಆದ ಕಾರಣ ನಮಗೆ ಬೇರೆ ಬೇರೆ ಭಾಗದಿಂದ, ಶಿವಮೊಗ್ಗ ಇರುವ ತುಮಕೂರು, ಬೇರೆ ಬೇರೆ ಭಾಗಗಳಿಂದ ಕೂಡ ಎನ್ಕ್ವೈರೀಸ್ಗಳು ಬರ್ತಾ ಇದೆ. ಅದರ ಆದಷ್ಟು ನಮಗೆ ನಮ್ಮ 3-4 ಜಿಲ್ಲೆಗಳಲ್ಲಿ ನಾನು ಈ ಒಂದು ವ್ಯವಸ್ಥೆಯನ್ನು ಅಳವಡಿಕೆ ಮಾಡುವ ಮೂಲಕ ಈ ಒಂದು ವ್ಯವಸ್ಥೆಯನ್ನು ಕೂಡ ಕಾರ್ಯಾಚರಣೆಯ ಮೂಲಕ ಮಾಡಿಸ್ತಾ ಇದ್ದೇನೆ. ಅನೇಕ ಗ್ರಾಹಕರು ನಮಗೆ ಇದರ ಮೂಲಕ ಕೂಡ ಈಗಾಗಲೇ ಬಂದಿದ್ದಾರೆ. ಮತ್ತು ಸೋಲಾರ್ ಬಿಸಿಲಿನ ಘಟಕ ಲಕ್ಷಾಂತರ ಗ್ರಾಹಕರು ಇದ್ದಾರೆ ನಮಗೆ. ಅಂದರೆ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಹಾಸನ, ಈ ಒಂದು 5 ಜಿಲ್ಲಾ ವ್ಯಾಪ್ತಿಯಲ್ಲಿ ನನ್ನ ಕಾರ್ಯ ನಡೀತಾ ಇದೆ. ಎಷ್ಟು ಬ್ಯುಸಿ ಆಗಿದ್ದೀರಾ ಅಂತ ಸರ್ ನೀವು? ಬ್ಯುಸಿ ಆಗಿದ್ದೇನೆ ಅನ್ನೋದಕ್ಕಿಂತಲೂ ಕೂಡ ಆರಾಮಾಗಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಒಂದು ಸಂದರ್ಭದಲ್ಲಿ ನಾವು ಏನು ಎಫರ್ಟ್ ಹಾಕಿದ್ದೇವ ಅದರ ರಿಸಲ್ಟ್ ಅನ್ನು ಈಗ ಪಡ್ಕೊಳ್ತಿದ್ದೇವೆ ನಾವು. ಅದರಲ್ಲಿ ಕೂಡ ನಾನು ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಅಳವಡಿಕೆ ಮಾಡುವಂಥದ್ದು ಘಟಕಗಳಿರ್ಬೋದು, ಸೋಲಾರ್ ಬಿಸಿ ನೀರು ಮತ್ತು ಸೋಲಾರ್ ಇನ್ವರ್ಟರ್ ಘಟಕಗಳನ್ನು ನಮಗೆ ಪದ್ಮ ಸೋಲಾರ್ಗೆ ವಿಶೇಷವಾಗಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದು ನನ್ನ ಅನುಭವದ ಮೇಲೆ ಇರ್ಬೋದು, ನನ್ನ ಸರ್ವೀಸಿನ ಮೇಲೆ ಇರ್ಬೋದು, ನಮಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ಕಾರಣ ಯೋಜನೆಯ ಫಲಾನುಭವಿಗಳಿಗೆ ಅಳವಡಿಕೆ ಮಾಡುವಂಥ ಯೋಗ ನಮಗೆ ಬಂದಿದೆ. ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಆಶೀರ್ವಾದ ಕೂಡ ನಿರಂತರ ನನ್ನ ಮೇಲೆ ಇದೆ. ಆದ ಕಾರಣ ನಾನು ಯಶಸ್ವಿ ಪಥದಲ್ಲಿ ಇವತ್ತಿಗೂ ಕೂಡ ಇದ್ದೇನೆ ಅನ್ನುವಂಥದ್ದು ಹೆಗ್ಗಳಿಕೆಯ ವಿಷಯ. ಓಕೆ ಸರ್, ಇವಾಗ ಕರೆಂಟ್ಗಿಂತ ಸೋಲಾರ್ ಯಾಕೆ ಬೆಸ್ಟ್ ಅನ್ನೋದನ್ನ ಸ್ವಲ್ಪ ಮಾಹಿತಿಯನ್ನ ಕೊಡೋದು. ಇವತ್ತು ಕರೆಂಟಿನ ಅಭಾವ ಎಲ್ರಿಗೂ ಗೊತ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಪವರ್ ಕಟ್ ಇರ್ಬೋದು, ಅಥವಾ ದಿನದಿಂದ ದಿನಕ್ಕೆ ಕರೆಂಟಿನ ರೇಟಿನ ವ್ಯತ್ಯಾಸಗಳು ಇರ್ಬೋದು. ಇವತ್ತು ಸೋಲಾರನ್ನು ನಿರಂತರವಾಗಿ 365 ದಿವಸ ಅಥವಾ 10 ವರ್ಷ 5 ವರ್ಷದ ಪ್ರಶ್ನೆ ಅಲ್ಲ. ಇಲ್ಲಿ ಎಲ್ಲಿ ಸೂರ್ಯ ಎಲ್ಲಿವರೆಗೆ ಇದ್ದಾನೆ ಅಲ್ಲಿವರೆಗೆ ನಾವು ಅದನ್ನು ಉಪಯೋಗ ಮಾಡಿಕೊಳ್ಳುವಂಥ ಅವಕಾಶ ಇಲ್ಲಿ, ಅದು ಕೂಡ ಫ್ರೀ ಆಗಿ. ಮತ್ತೊಂದು ಯಾಕಂತ ಹೇಳಿದ್ರೆ ಪರಿಸರಕ್ಕೆ ಯಾವುದೇ ಹಾನಿಕರವಾಗಿಲ್ಲದಂಥ ಇದೊಂದು ವ್ಯವಸ್ಥೆ ಇವತ್ತು ಸೋಲಾರ್ ಅನ್ನುವಂಥದ್ದು. ಇವತ್ತು ರೂಪ್ ಟಾಪ್ನ ಬಗ್ಗೆ ಮಾತಾಡೋದಿದ್ರೆ ಇವತ್ತು ಒಂದು 78,000 ಸಬ್ಸಿಡಿ ಪಡ್ಕೊಂಡು ಸುಮಾರು 2 ರಿಂದ 2.5 ಲಕ್ಷ ರೂಪಾಯಿದ ಇನ್ವೆಸ್ಟ್ಮೆಂಟ್ ಇದೆ ಅದಕ್ಕೆ. ಅದರಲ್ಲಿ 78,000 ರೂಪಾಯಿ ಸಬ್ಸಿಡಿ ಇದೆ. ತಿಂಗಳಿಗೆ 300 ಯೂನಿಟ್ನಿಂದ ಮೇಲಿನ ಕರೆಂಟನ್ನು ಫ್ರೀಯಾಗಿ ಪಡ್ಕೊಳ್ಬೋದು. ಆದರೂ ಬರೀ 1-2 ವರ್ಷಕ್ಕಲ್ಲ, 25-30 ವರ್ಷದವರೆಗೆ ಮೆಸ್ಕಾಂನವರು ಇದರಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡಿರ್ತಾರೆ, ಗ್ರಾಹಕರಿಗೆ ಮತ್ತು ಮೆಸ್ಕಾಂನವರು. ಅಧಿಕೃತ ವೆಂಡರ್ ಆದಂಥ ನನ್ನಂಥ ಪದ್ಮ ಸೋಲಾರ್ ಸಂಸ್ಥೆಯ ಮೂಲಕನೇ ಅಳವಡಿಕೆ ಮಾಡಬೇಕು. ಅದನ್ನು ವೆಂಡರ್ ಮೂಲಕನೇ ಅಳವಡಿಕೆ ಮಾಡಿಕೊಳ್ಳುವಂಥದ್ದು. ಆದ ಕಾರಣ ನಮ್ಮ ಇನ್ವೆಸ್ಟ್ಮೆಂಟ್ ಇವತ್ತು ಉಂಟಾ ಅದು ದೀರ್ಘಾವಧಿಯ ಪ್ರಯೋಜನ ಪಡೆದುಕೊಳ್ಳುವಂಥದ್ದು ಇನ್ವೆಸ್ಟ್ಮೆಂಟ್ ಆಗಿರ್ತದೆ. ಅಲ್ಲಿ ಬಿಸಿ ನೀರಿನ ಘಟಕ ಹೇಳುವಂಥದ್ದಿದ್ರೆ ಯಾವುದೇ ಮೇಂಟೆನೆನ್ಸ್ ಇಲ್ಲ ಅದರಲ್ಲಿ. ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಸ್ವಲ್ಪ ಮಾಮೂಲಿಯಾಗಿ ನಾವು ಕ್ಲೀನ್ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಕ್ಲೀನ್ ಮಾಡಿಕೊಳ್ಬೋದು. ಅದು ಬಿಸಿ ನೀರು ನಿರಂತರ ಒಟ್ಟು 24 ಗಂಟೆಗೂ ಕೂಡ ಬಿಸಿ ನೀರು ಅದರಲ್ಲಿ ಇರುವಂಥದ್ದು. ಕೆಲವರ ಪ್ರಶ್ನೆಗಳಿರ್ತದೆ, ಈಗ ಸಂಜೆ ಬಿಸಿಲಿರುವಾಗ ಮಾತ್ರ ಬಿಸಿ ನೀರು ಅಲ್ಲ, ರಾತ್ರಿ ಇಡೀ ಬಿಸಿ ನೀರು ಅದರಲ್ಲಿ ಯಥಾಸ್ಥಿತಿಯಲ್ಲಿ ಇರ್ತದೆ. ಅದು ಯಾವುದೇ ಮೇಂಟೆನೆನ್ಸ್ಗಳಿಲ್ಲ. ಅದರಲ್ಲಿ ಕೂಡ ಒಂದು 25-30 ವರ್ಷ ಒಂದು ಘಟಕ ಬಾಳಿಕೆ ಬಂದಿದೆ. ನನ್ನ ಅನೇಕ ಗ್ರಾಹಕರು ಇವತ್ತಿಗೂ ಕೂಡ ಆ ಬಾಳಿಕೆಯೊಂದಿಗೆ ಅದರ ಪ್ರಯೋಜನವನ್ನು ಪಡ್ಕೊಳ್ತಿದ್ದಾರೆ. ಸೋಲಾರ್ ಬಿಸಿ ನೀರು ಇರುವಂಥದ್ದು ಅದು ಬಿಸಿ ಮಾಡಿಕೊಡುವಂಥದ್ದು. ಸೂರ್ಯನ ಕಿರಣ ಏನು ಅದರ ಪ್ಯಾನಲ್ನ ಮೇಲೆ ಗ್ಲಾಸಿನ ಮೇಲೆ ಬೀಳ್ತದೆ, ಅದು ಬಿಸಿ ಮಾಡಿಕೊಡುವಂಥದ್ದು. ಸೋಲಾರ್ ಲೈಟಿಂಗ್ಸ್ ಇರ್ಬೋದು, ಸೋಲಾರ್ ರೂಪ್ ಟಾಪ್ ಇರ್ಬೋದು, ಸೋಲಾರ್ ಇನ್ವರ್ಟರ್, ಸೋಲಾರ್ನ ಲೈಟಿಂಗ್ಸ್ ಸಂಬಂಧಪಟ್ಟದ್ದು ಅದು ಚಾರ್ಜಿಂಗ್ ಮಾಡಿಕೊಡುವಂಥದ್ದು. ಆದ ಕಾರಣ 2 ಸಿಸ್ಟಮ್. ಇವತ್ತು ಸ್ಟ್ರೀಟ್ ಲೈಟ್ ಹಾಕ್ತಿದ್ದೇವೆ. ಇವತ್ತು ಸ್ಟ್ರೀಟ್ ಲೈಟ್ ಒಂದು ಹಾಕುವಂಥ ಒಂದು ಪೋಲು ಸಮೇತ ಪ್ಯಾನಲ್ ಲೈಟ್ ಎಲ್ಲ ಸೇರಿ ಒಂದು ಇನ್ಸ್ಟಾಲ್ ಮಾಡಿದ ಮೇಲೆ ಗ್ರಾಹಕರಿಗೆ ಯಾವುದೇ ಮೇಂಟೆನೆನ್ಸ್ಗಳು ಇರುವುದಿಲ್ಲ. ಅಲ್ಲಿ ಸಂಜೆ ಲೈಟು ಹೊರದು ಬೆಳಗ್ಗೆ ಆಟೋಮೆಟಿಕ್ ಆಗಿ ಆಫ್ ಆಗ್ತದೆ. ಅದು ಡಸ್ಟ್ ಡೌನ್ ಸಿಸ್ಟಮ್ ಅಂತ ಹೇಳ್ತೇವೆ ನಾವು, ಅದನ್ನು ಆಟೋಮೆಟಿಕ್ ಅದು ಆಫ್ ಆಗ್ತದೆ. ಅದರಲ್ಲಿ ಕೂಡ ಸ್ವಿಚ್ ಆದದ್ದು ಯಾವುದೇ ಮೇಂಟೆನೆನ್ಸ್ ಇಲ್ಲ. ಅದು ಕೂಡ ತುಂಬ ಪ್ರಯೋಜನವನ್ನು ಗ್ರಾಹಕರಿಗೆ ನೀಡುವಂಥದ್ದಾಗಿರ್ತದೆ.
ಓಕೆ, ಇವಾಗ ದೊಡ್ಡ ಮಟ್ಟದಲ್ಲಿ ಸೋಲಾರ್ ಅನ್ನ ಅಳವಡಿಸ್ತಾರೆ ಅಂತ ಹೇಳಿದ್ರೆ ಪಕ್ಕ ಪ್ಲಾನಿಂಗ್ ಅಲ್ಲೇ ಮಾಡ್ತಾರೆ. ಬಟ್ ಇವಾಗ ಮನೆಗೆ ಬೇಕು ಅಥವಾ ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಬೇಕು ಅಂತ ಹೇಳಿದಾಗ ಎಷ್ಟರಿಂದ ಪ್ರಾರಂಭ ಆಗುತ್ತೆ, ಆ ವ್ಯವಸ್ಥೆಗಳು ಹೇಗಿರುತ್ತೆ? ಇವತ್ತು ಸೋಲಾರ್ ರೂಪ್ ಟಾಪ್ ಅಲ್ಲಿ 2 ವರ್ಗ, ಒಂದು ಆನ್ ಗ್ರಿಡ್ ಮತ್ತೊಂದು ಆಫ್ ಗ್ರಿಡ್. ಇವತ್ತು ಆನ್ ಗ್ರಿಡ್ ಅನ್ನುವಂಥದ್ದು ಸಿಸ್ಟಮ್ ಹೇಗೆ ಅಂತ ಹೇಳಿದ್ರೆ, ಈಗ ಯೋಜನೆ ಸಬ್ಸಿಡಿ ಬರುವಂಥದ್ದು ಆನ್ ಗ್ರಿಡ್ಗೆ. ಆನ್ ಗ್ರಿಡ್ ಹೇಗೆ ಅಂತಂದರೆ, ನಾವು ಹಾಕಿಕೊಂಡಂಥ, ಈಗ ನಾವು ಒಂದು ಮನೆಯವರು ಒಂದು 3 ಕಿಲೋವ್ಯಾಟ್ ಸ್ಯಾಂಕ್ಷನ್ ಲೋಡ್ ತಗೊಂಡಿರ್ತದೆ ಮನೆ ಬಳಕೆಗೆ ಅಂತೇಳಿ, ಸ್ಯಾಂಕ್ಷನ್ ಲೋಡು. ನಾವು 3 ಕಿಲೋವ್ಯಾಟ್ನ ಒಂದು ಪ್ರಾಜೆಕ್ಟ್ ಮಾಡಿದರೆ ಅದರಲ್ಲಿ ತಿಂಗಳಿಗೆ ಒಂದು 300 ಯೂನಿಟಿನಷ್ಟು ಕರೆಂಟ್ ಉತ್ಪತ್ತಿಯಾಗಿ ಅದು ನೇರವಾಗಿ ಮೆಸ್ಕಾಮ್ಗೆ ಹೋಗ್ತದೆ. ನಮ್ಮ ಮನೆ ಬಳಕೆಗೆ ಇರುವಂಥದ್ದು ಹೇಗೆ ಅಂತ ಹೇಳಿದರೆ, ಮಾಮೂಲಿಯಾಗಿರುವಂಥ ಇನ್ವರ್ಟರ್ ಏನುಂಟ ಅದು ನಮ್ಮ ಮನೆಯಲ್ಲಿ ಯಥಾಸ್ಥಿತಿಯಲ್ಲಿ ಉಳಿತದೆ ಅಲ್ಲಿ. ಇವತ್ತು ಒಬ್ಬ ಗ್ರಾಹಕರಿಗೆ 300 ಯೂನಿಟ್ ಕರೆಂಟನ್ನು ನಾವು ಮೆಸ್ಕಾಮಿಗೆ ಗ್ರಾಹಕರು ಕೊಡ್ತಾರೆ. ಇವರ ಮನೆಯಲ್ಲಿ ಮೆಸ್ಕಾಮಿನಿಂದ 200 ಯೂನಿಟ್ ಖರ್ಚಾಗ್ತದೆ, ಅವರು ಯೂಸ್ ಮಾಡಿರ್ತದೆ. 100 ಯೂನಿಟ್ನ ಹಣವನ್ನು ಮೆಸ್ಕಾಮ್ನವರು ಈ ಗ್ರಾಹಕರಿಗೆ ಕೊಡ್ತಾರೆ. ಒಂದು ವೇಳೆ 300 ಇವರ ಉತ್ಪತ್ತಿಯಾಗಿ ಮೆಸ್ಕಾಮಿಗೆ ಕೊಟ್ಟು 350 ಯೂನಿಟ್ ಇವರ ಮನೆ ಬಳಕೆಗೆ ಆಗಿದ್ದರೆ 50 ಯೂನಿಟ್ನ ಹಣವನ್ನು ಗ್ರಾಹಕರು ಮೆಸ್ಕಾಮಿಗೆ ಕೊಡಬೇಕು. ಇದು ಸಿಸ್ಟಮ್. ಅದು ಆಫ್ ಗ್ರಿಡ್ ಅನ್ನುವಂಥದ್ದು ಏನಂತ ಹೇಳಿದ್ರೆ, ನಮ್ಮ ಪ್ರಾಡಕ್ಟ್ ಏನು ಪೆನಲ್ ಹಾಕಿಕೊಂಡು ಕರೆಂಟ್ ಚಾರ್ಜಿಂಗ್ ಹಾಕಿ ಮಾಡಿಕೊಂಡು ಬ್ಯಾಟ್ರಿ ಸ್ಟೋರೇಜಿಗೆ ಬ್ಯಾಟ್ರಿ ಹಾಕಬೇಕಾಗ್ತದೆ, ಅಲ್ಲಿ ಇನ್ವರ್ಟರ್ ಹಾಕಬೇಕಾಗ್ತದೆ. ಒಂದು ಮನೆಗೆ ಎಷ್ಟು ಕಿಲೋವ್ಯಾಟ್ ಬೇಕು ಅನ್ನುವಂಥದ್ದು ನಾವು ಡಿಸೈನ್ ಮಾಡ್ತೇವೆ. ಒಂದು ಫಿಕ್ಸ್ ಅಂತೇಳಿ ಯಾರಿಗೂ ಇಲ್ಲ. ಇವತ್ತು ಒಂದು ಸೋಲಾರ್ ಇನ್ವರ್ಟರ್ 30,000 ರೂಪಾಯಿಂದ 10 ಲಕ್ಷ 15 ಎಷ್ಟು ಲಕ್ಷಕ್ಕೂ ಹೋಗ್ಬೋದು. 1 ಕಿಲೋವ್ಯಾಟ್ಗೆ 1 ಲಕ್ಷ ರೂಪಾಯಿ ಆದರೆ 10 ಕಿಲೋವ್ಯಾಟ್ಗೆ 10 ಲಕ್ಷ, 3 ಕಿಲೋವ್ಯಾಟ್ ಆದರೆ 3 ಲಕ್ಷ, ಈ ರೀತಿ. ಆಫ್ ಗ್ರಿಡ್ಗೆ ಒಂದು 100% ಆದರೆ ಆನ್ ಗ್ರಿಡ್ಗೆ 80% ಆಗೋದು. ಯಾಕಂದರೆ ಅಲ್ಲಿ ಬ್ಯಾಟ್ರಿ ಹಾಕೋದಿಲ್ಲ, ಪ್ಲಸ್ ಇನ್ವರ್ಟರ್ ಹಾಕಿರೋದಿಲ್ಲ. ಆದ ಕಾರಣ ಆಫ್ ಗ್ರಿಡ್ ಅನ್ನುವಂಥದ್ದರಲ್ಲಿ ನಾವು ಮೆಸ್ಕಾಮ್ಗೆ ಕೊಡಲಿಕ್ಕೆ ಬರೋದಿಲ್ಲ. ನೇರವಾಗಿ ನಮ್ಮ ಪ್ರಾಡಕ್ಟ್ ಏನು ಉತ್ಪತ್ತಿ ಆಗ್ತದೆ ಕರೆಂಟ್, ಅದು ನಾವೇ ಬಳಕೆ ಮಾಡಿಕೊಳ್ಳೋದು. 365 ದಿನ 24 ಗಂಟೆ ಕೂಡ ಪವರ್ ಕಟ್ ಅನ್ನುವಂಥದ್ದು ಇರುವುದಿಲ್ಲ. ಆನ್ ಗ್ರಿಡ್ಡಲ್ಲಿ ಪವರ್ ಕಟ್ ಅನ್ನುವಂಥದ್ದು ಮಾಮೂಲಿ. ಆ ಪವರ್ ಕಟ್ಗೆ ನಾವು ಬದಲಿ ಇನ್ವರ್ಟರ್ನ ಬೇರೆ ಹಾಕ್ಕೊಳ್ಬೇಕಾಗ್ತದೆ, ಅದರಿಂದ ತೆಗಿಲಿಕ್ಕೆ ಬರುವುದಿಲ್ಲ ಹಾಗೆ. ಓಕೆ ಸರ್, ಇವಾಗ ನಿಮ್ಮಿಂದ ಹಾಕಿದಂತಹ ಸೋಲಾರ್ಗಳಲ್ಲಿ ದೊಡ್ಡ ಪ್ಲಾಂಟ್ ಯಾವುದು, ಎಲ್ಲಿ ಅಂತ? ಈಗ ನಮ್ಮಲ್ಲಿ ಹಾಕಿದಂಥ ದೊಡ್ಡ ದೊಡ್ಡ ಪ್ಲಾಂಟ್ಗಳು ಮಂಗಳೂರಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಇದೆ. ಇವತ್ತು ಅಳಿಕೆ ಕ್ಯಾಂಪಸ್ಗೆ ಸಂಬಂಧಪಟ್ಟದ್ದು ಎಲ್ಲ ಹೆಚ್ಚಿನ ಪ್ರಾಜೆಕ್ಟ್ಗಳು ನಮ್ಮ ಒಂದು 20 ವರ್ಷಗಳ ಮೇಲಿಂದ ಎಲ್ಲ ಪ್ರಾಜೆಕ್ಟ್ಗಳು ನಮ್ಮದೇ ಆಗಿರುತ್ತದೆ. ಇವತ್ತು ಮಿತ್ತೂರಲ್ಲಿ ಸೊಸೈಟಿಗೆ ಅಳವಡಿಕೆ ಮಾಡಿದ್ದೇವೆ ದೊಡ್ಡ ಪ್ರಾಜೆಕ್ಟನ್ನು. ಅದೇ ರೀತಿ ನಮ್ಮ ಕಾವು ಸಹಕಾರಿ ಸೊಸೈಟಿಗೆ ಅಳವಡಿಕೆ ಮಾಡಿದ್ದೇವೆ, ವಿದ್ಯಾರಶ್ಮಿಗೆ ಅಳವಡಿಕೆ ಮಾಡಿದ್ದೇವೆ, ಸವಣೂರಲ್ಲಿ ಮಾಡಿದ್ದೇವೆ. ಹೀಗೆ ಅನೇಕ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಇದೆ ನಮ್ಮಲ್ಲಿ. ಹೆಚ್ಚಿನದ್ದು ನಾವು ಮಂಗಳೂರು ಭಾಗ ಅಥವಾ ಕಾಸರಗೋಡು ಆ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಅಳವಡಿಕೆ ಮಾಡಿಕೊಂಡಿದ್ದೇವೆ. ಓಕೆ, ನಿಮ್ಮ ಅಂಡರಲ್ಲಿ ಇವಾಗ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ, ಅವ್ರ ಬಗ್ಗೆ ಹೇಳೋದಾದ್ರೆ? ಇವತ್ತು ಸಿಬ್ಬಂದಿಗಳು ಅನ್ನುವಂಥದ್ದು ಇವತ್ತಿಗೂ ಕೂಡ ಒಂದು 30 ಜನ 35 ಜನ ಸಿಬ್ಬಂದಿಗಳು ಇದ್ದಾರೆ ನಮ್ಮಲ್ಲಿ. ಮಾರ್ಕೆಟಿಂಗ್ ಸೆಕ್ಷನ್ ಬೇರೆ ಇದೆ, ಮತ್ತು ಟೆಕ್ನಿಕಲ್ ಸೆಕ್ಷನ್ ಬೇರೆ ಇದೆ, ಆಫೀಸಿಯಲ್ ಬೇರೆ ಇದೆ. ಈ ರೀತಿ ನಾವು ಡಿವೈಡ್ ಮಾಡಿದ್ದೇವೆ ಎಲ್ಲದಕ್ಕೂ. ಈಗ ಸರ್ವಿಸ್ಗೆ ಬೇಕಾಗಿ ಟೆಕ್ನಿಕಲ್ ಸೈಡಿಂದ ನಮ್ಮ ಸಪ್ರೇಟ್ ಟೀಮ್ ಇದೆ. ಅದೇ ರೀತಿ ಮಾರ್ಕೆಟಿಂಗ್ ಸೈಡ್ ಎಲ್ಲ ತಾಲೂಕು ವ್ಯಾಪ್ತಿಯಲ್ಲಿ ನಮ್ಮ ಮಾರ್ಕೆಟ್ ಟೀಮ್ ಇದೆ. ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ನಾವು ಎಲ್ಲ ಸ್ಟಾಫ್ಗಳನ್ನು ಸೇರಿಸಿ ನಾವು ಮೀಟಿಂಗ್ ಅರೇಂಜ್ ಮಾಡ್ತೇವೆ. ಯಾವೊಬ್ಬ ಕಸ್ಟಮರ್ಗೆ ಅಳವಡಿಕೆ ಮಾಡಿದ ಮೇಲೆ ನಿರಂತರ ಸೇವೆ ನೀಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಕಸ್ಟಮರ್ ಕೇರ್ ನಂಬರನ್ನು ಸಪ್ರೇಟಾಗಿ ಕೊಟ್ಟಿದ್ದೇವೆ. ಅದು ಟ್ಯಾಂಕಿಯಲ್ಲಿ ಇರ್ಬೋದು, ಗ್ಯಾರಂಟಿ ಕಾರ್ಡಲ್ಲಿ ಇರ್ಬೋದು, ಎಲ್ಲ ಇದರಲ್ಲಿ ಕೂಡ ಅದೇ ಒಂದು ನಂಬರ್ ಇರ್ತದೆ. ಅದಕ್ಕೆ ಯಾವುದೇ ಕರೆಗಳು ಬಂದರೂ ಕೂಡ ಅದನ್ನು ಅತ್ಯಂತ ಶೀಘ್ರವಾಗಿ ಅದನ್ನು ಸರ್ವಿಸ್ ಮಾಡಿಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇರ್ತವೆ. ಕೆಲವೊಂದೊಂದು ಕಸ್ಟಮರ್ಗೆ ನೇರವಾಗಿ ಕಂಪನಿ ಕಡೆಯಿಂದ ಆನ್ ಸೈಟ್ ಸರ್ವಿಸ್ ಇರುವಂಥ ಸಿಸ್ಟಮ್ಗಳನ್ನೇ ನಾವು ಅಳವಡಿಕೆ ಮಾಡ್ತೇವೆ. ಆದ ಕಾರಣ ಕಂಪನಿಯವರು ಕೂಡ ಶೀಘ್ರವಾಗಿ ಸ್ಪಂದನೆ ಮಾಡಿಕೊಂಡು ಸರ್ವಿಸನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಓಕೆ ಸರ್, ಇಲ್ಲಿಯವರೆಗೆ ನಿಮ್ಮ ಜೊತೆಗೆ ನಿಂತು ಕೈ ಹಿಡಿದಂತಹ ಗ್ರಾಹಕರಿಗಾಗಿ 35 ವರ್ಷದ ಸಂಭ್ರಮದಲ್ಲಿ ಏನಾದರೂ ಆಫರ್ಗಳನ್ನ ಇಟ್ಟಿದ್ದೀರಾ? ಅವುಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ? ಖಂಡಿತವಾಗಿ ಇಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ಈ 35 ವರ್ಷ ದೀರ್ಘಾವಧಿಯ ನನ್ನ ಒಂದು ಗ್ರಾಹಕರು ಏನು ನನ್ನ ಮೇಲೆ ಪ್ರೀತಿ, ನನ್ನ ಸರ್ವಿಸಿನ ಬಗ್ಗೆ ಒಪ್ಪಿದ್ದಾರೆ, ನನ್ನ ಘಟಕವನ್ನು ಒಪ್ಪಿಕೊಂಡಿದ್ದಾರೆ. ಏನಾದರೂ ಗ್ರಾಹಕರಿಗೆ ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಸೋಲಾರ್ ಬಿಸಿ ನೀರುಗಳು ಅಂದರೆ, ಯಾಕಂದರೆ ಸೋಲಾರ್ ಬಿಸಿ ನೀರಿನ ಘಟಕ ನನ್ನದೇ ತಯಾರಿಕೆ. ಯಾಕಂತ ಹೇಳಿದ್ರೆ ಎಲ್ಲ ಸ್ಪೆಸಿಫಿಕೇಶನ್ ಒಳಗೊಂಡಂಥ ತಯಾರಿಕೆ ಆದ ಕಾರಣ ಇದಕ್ಕೆ 30 ದೀರ್ಘಾವಧಿ ಬಾಳಿಕೆ ಕೂಡ ಉಂಟು. 30% ನಮ್ಮ ಏನು ರೇಟ್ ಉಂಟು ಮಾಮೂಲಿಯಾಗಿ ಕೊಡುವಂಥ
ದರ ಏನು ಅಂತ ಅದರಲ್ಲಿ 30% ನಾನು ವಿಶೇಷವಾಗಿ ರಿಯಾಯಿತಿಯನ್ನು ಗ್ರಾಹಕರಿಗೆ ನೀಡ್ತೇನೆ. ನಾನು ಈಗಾಗಲೇ ಹೇಳಿದಾಗೆ ಸೋಲಾರ್ ರೂಫ್ ಟಾಪಿನ ಬಗ್ಗೆ ಆನ್ ಗ್ರಿಡ್ ಮತ್ತು ಆಫ್ ಗ್ರಿಡ್ ಅನ್ನುವಂಥದ್ದು ಸಿಸ್ಟಮ್ ಅನ್ನು ಹೇಳಿದ್ದೇನೆ. ಆನ್ ಗ್ರಿಡ್ ಅಲ್ಲಿ ಈ ಸಿಸ್ಟಮ್ಗಳು ಇದೀಗ ನೀವು ನೋಡುವಂಥದ್ದು ಆಫ್ ಗ್ರಿಡ್ನ ಸಿಸ್ಟಮ್ಗಳು, ಯಾಕಂದ್ರೆ ಸೋಲಾರ್ ಬ್ಯಾಟ್ರಿಗಳು, ಸೋಲಾರ್ ಇನ್ವರ್ಟರ್ಗಳು. ಇದು ಸೋಲಾರ್ ಇನ್ವರ್ಟರ್, ಇದು 5 ಕಿಲೋವ್ಯಾಟ್ನ ಸೋಲಾರ್ ಇನ್ವರ್ಟರ್ ಆಗಿರ್ತದೆ. ಈ ಒಂದು ಘಟಕದಲ್ಲಿ AC, ಫ್ಯಾನ್, ಲೈಟ್ಸ್ ಎಲ್ಲ ನಮ್ಮ ಆಫೀಸಿಗೆ ಸಂಬಂಧಪಟ್ಟದ್ದು ಎಲ್ಲ ಇದರಲ್ಲಿ ಉಪಯೋಗ. ಯಾವುದೇ ಒಂದು ಕರೆಂಟ್ ಬಿಲ್ಲನ್ನು ನಾವು ಕಟ್ಟುವಂತೆ ಒಂದೇ ಒಂದು ಯೂನಿಟ್ ಅನ್ನು ಕೂಡ ನಾವು ಕಟ್ಟುವಾಗಿಲ್ಲ. ಅಷ್ಟು ಫ್ರೀಯಾಗಿ ನನಗೆ ದಿನನಿತ್ಯ ಬರುವಂಥದ್ದು ಇದು ಸೋಲಾರ್ ಇನ್ವರ್ಟರ್ ಆಗಿರ್ತದೆ. ಇದು ಸೋಲಾರ್ ಬ್ಯಾಟ್ರಿ ಆಗಿರ್ತದೆ. ಮೇಲೆ ಸೋಲಾರ್ ಪ್ಯಾನಲ್ ಇರ್ತದೆ. ಸೋಲಾರ್ ಪ್ಯಾನಲ್ ಇಂದ ನೇರವಾಗಿ ಬ್ಯಾಟ್ರಿಗೆ ಈ ಇನ್ವರ್ಟರ್ನ ಮೂಲಕ ಚಾರ್ಜ್ ಆಗಿ ಅದು ಬ್ಯಾಟ್ರಿಗೆ ಹೋಗಿ ಬ್ಯಾಟ್ರಿಯಿಂದ ವಾಪಸ್ ಇನ್ವರ್ಟರ್ಗೆ ಬಂದು ಸಿಸ್ಟಮ್ ಅನ್ನು ಕಂಟ್ರೋಲ್ ಮಾಡುವಂಥದ್ದು ಇನ್ವರ್ಟರ್ ಮೂಲಕ ಎಲ್ಲ ಲೈಟ್ ಸಿಸ್ಟಮ್ಗೆ ಹೋಗ್ತದೆ. ಇದಕ್ಕೂ ಕೂಡ ಹಾಗೆ ನಾವು ವಿಶೇಷವಾಗಿ ರಿಯಾಯಿತಿಯನ್ನು ನೀಡ್ತೇವೆ. ಸ್ಪೆಷಲ್ ರಿಯಾಯಿತಿಯನ್ನು ಈಗ ಕೊಡ್ತಾ ಇದ್ದೇವೆ. ರೂಫ್ ಟಾಪಿಗೆ ಈಗಾಗಲೇ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಇರುವ ಕಾರಣ ಸುಮಾರು 78,000 ಅದಕ್ಕೆ ರಿಯಾಯಿತಿ ಇದೆ. ಅದು ನಮ್ಮ ಮೂಲಕ ಎಲ್ಲ ವರ್ಕನ್ನು ಮೆಸ್ಕಾಮ್ಗೆ ಸಂಬಂಧಪಟ್ಟದ್ದು ಇರ್ಬೋದು, ಸಬ್ಸಿಡಿಗೆ ಸಂಬಂಧಪಟ್ಟ ದಾಖಲೆಗಳಿರ್ಬೋದು, ಅದನ್ನೆಲ್ಲವನ್ನು ನಮ್ಮವರೇ ಮಾಡ್ತಾರೆ, ನಾವೇ ಮಾಡ್ತೇವೆ ಅದನ್ನು. ಮತ್ತೆ ಸೋಲಾರ್ ಸ್ಟ್ರೀಟ್ ಲೈಟ್ ಇರ್ಬೋದು, ಸೋಲಾರ್ ಇನ್ವರ್ಟರ್ಗಳು, ಬೇರೆ ಇನ್ವರ್ಟರ್ಗಳು ಇರ್ಬೋದು, ಅಥವಾ ಮಣೆದೀಪಗಳು ಇರ್ಬೋದು, ನಾವು CC ಕ್ಯಾಮರಾಗಳನ್ನು ಕೂಡ ಅಳವಡಿಕೆ ಮಾಡುತ್ತೇವೆ. ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ CC ಕ್ಯಾಮರಾ ಈಗಾಗಲೇ ನಾವು ಆಳಿಕೆಗೆ ಸಂಸ್ಥೆಗೆ ಮಾಡಿದ್ದೇವೆ, ಫುಲ್ಲು ಪ್ರಾಜೆಕ್ಟ್ ಮಾಡಿದ್ದೇವೆ. ಧರ್ಮಸ್ಥಳದ HO ಹೆಡ್ ಆಫೀಸಿಗೆ ನಮ್ಮದೇ ಸಿಸ್ಟಮ್ಗಳು ಇರುವುದು. ಈಗ ಬೇರೆ ಬೇರೆ ಭಾಗದಲ್ಲಿ ನಾವು CC ಕ್ಯಾಮರಾಗಳನ್ನು ಕೂಡ ಅಳವಡಿಕೆ ಮಾಡಿದ್ದೇವೆ. ಅದರಲ್ಲಿ ಕೂಡ ವಿಶೇಷವಾದ ರಿಯಾಯಿತಿಯನ್ನು ಗ್ರಾಹಕರಿಗೆ ಈ 35 ವರ್ಷದ ದೀರ್ಘಾವಧಿಯ ನನ್ನ ಈ ಅನುಭವ ಇದು ನನಗೆ ಸಹಕರಿಸಿದಂತ ಯಾವತ್ತೂ ಕೂಡ ಸಹಕರಿಸಿದ ಗ್ರಾಹಕರು ನಿರಂತರವಾಗಿ ನಾನು ಸ್ಮರಿಸ್ತಿರ್ತೇನೆ. ಆದ ಕಾರಣ ಅವರಿಗೆ ವಿಶೇಷವಾದ ರಿಯಾಯಿತಿ, ಇನ್ನಿತರ ಗ್ರಾಹಕರಿಗೆ ವಿಶೇಷ ರಿಯಾಯಿತಿಯನ್ನು ಕೂಡ ನೀಡ್ತೀನಿ. ಓಕೆ ಸರ್, ಸೋಲಾರ್ ಮೂಲಕ ಹತ್ತೂರನ್ನು ಬೆಳಗ ರೀತಿಯಲ್ಲಿ ಮಾಡಿದ್ದೀರಾ. ಹಾಗಾಗಿ ನಿಮ್ಮ ಈ ಒಂದು ಬಿಸ್ನೆಸ್ ಇನ್ನಷ್ಟು ಬೆಳಗ್ಲಿ ಅಂತ ನಾವು ಆಶಿಸ್ತೀವಿ ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಈಗಾಗಲೇ ನಾನು ಪತ್ರಿಕೆ ಮಾಧ್ಯಮದವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು. ನನ್ನ ಪ್ರಾರಂಭದ ದಿನದಲ್ಲಿ ಸುದ್ದಿ ಬಲಗ ಅತ್ಯಂತ ಡಾಕ್ಟರ್ ಶಿವಾನಂದ್ರ ನೇತೃತ್ವದಲ್ಲಿ ನಡೆಯುವಂಥದ್ದು, ಅವರ ಹಿರಿತನದಲ್ಲಿ ನಡೆಯುವಂಥ ಸುದ್ದಿ ಬಲಗ ಅತ್ಯಂತ ನನಗೆ ಸಹಕಾರವನ್ನು ನೀಡಿದ ಕಾರಣ ನಾನು ಇವತ್ತು 35 ವರ್ಷವನ್ನು ಪೂರೈಸಲು ಸಾಧ್ಯ ಆದ್ದು. ನೀವು ಕೂಡ ಈ ಸಂದರ್ಭದಲ್ಲಿ ಕೂಡ ನಮ್ಮೊಂದಿಗೆ ಇದ್ದು ನಮ್ಮ ಬೆಳವಣಿಗೆ ಸಹಕಾರಿಯಾಗುವ ರೀತಿಯಲ್ಲಿ ನೀವು ಪ್ರಚಾರ ಮಾಡುವ ಕಾರಣ ನಿಮಗೂ ಕೂಡ ಈ ಒಂದು ಸಂದರ್ಶನ ನೀಡಿದ್ದಕ್ಕೆ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮೇಡಮ್. ಸಹಕಾರ ರತ್ನ ಕೆ ಸವಣ್ಣೂರು ಸೀತಾರಾಮ ರೈ ಅವರು ಮುಂದಾಳತ್ವದಲ್ಲಿ ನಡೀತಾ ಇರುವಂತಹ ವಿದ್ಯಾರಶ್ಮಿ ಸಮೂಹ ಸಂಸ್ಥೆಯಲ್ಲಿ ಕೂಡ ಪದ್ಮ ಸೋಲಾರ್ ಅನ್ನ ಅಳವಡಿಕೆ ಮಾಡಿರುವಂತದ್ದು. ಹಾಗಾಗಿ ನಮ್ಮ ಜೊತೆ ಸೀತಾರಾಮ್ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಪದ್ಮ ಸೋಲಾರ್ಗೆ ನೀವು ಕೂಡ ಗ್ರಾಹಕರು, ಹಾಗಾಗಿ ಹೇಗಿದೆ ಸರ್ ಅವರ ಒಂದು ಕ್ವಾಲಿಟಿ ಆಗಿರ್ಬೋದು, ಅವರ ಒಂದು ಸರ್ವಿಸ್ ಹೇಗಿದೆ ಅಂತ? ನನಗೆ ತಿಳಿದ ಹಾಗೆ ಪದ್ಮ ಸೋಲಾರ್ ಸುಮಾರು 35 ವರ್ಷಗಳಿಂದ ಸುಳ್ಯ, ಪುತ್ತೂರು, ಕಡಬ ಮತ್ತು ಬೆಳ್ತಂಗಡಿ ತಾಲೂಕುಗಳಲ್ಲಿ ಬಹಳ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಇವರಿಗೆ ಪ್ರೇರಣೆ ಆಗಿರತಕ್ಕಂಥವರು ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಅಂತ ಹೇಳುವುದನ್ನು ಕೂಡ ನಾನು ತಿಳ್ಕೊಂಡಿದ್ದೇನೆ. ಅವರು ಬೆಳ್ತಂಗಡಿ ಬಿಟ್ಟು ನಮ್ಮ ಪುತ್ತೂರಿಗೆ ಬರುವಾಗ 89ನೇ ಇಸವಿಯಲ್ಲಿ ನಾನೇ ಇವರ ಸಂಸ್ಥೆಯನ್ನು ಉದ್ಘಾಟನೆ ಮಾಡತಕ್ಕಂಥ ಒಂದು ಭಾಗ್ಯ ಕೂಡ ನನಗೆ ಬಂದಿದೆ. ನಾವು ಏನು ಉದ್ಘಾಟನೆ ಮಾಡಿದ್ದೇವೆ ಆ ನಂತರ ಈ 35 ವರ್ಷಗಳಲ್ಲಿ ಪದ್ಮ ಸೋಲಾರ್ ಅತ್ಯುತ್ತಮವಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಮಾತ್ರ ಅಲ್ಲ, ಈ 4 ತಾಲೂಕುಗಳ ಜನಗಳಿಗೆ ಬೇಕಾದಂಥ ಸಹಕಾರವನ್ನು ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ. ಉತ್ತಮವಾಗಿರತಕ್ಕಂಥ ಒಂದು ಸಂಸ್ಥೆ ಹಳ್ಳಿಯ ಜನರಿಗೆ ಯಾವ ರೀತಿಯಲ್ಲಿ ಅವರಿಗೆ ಅದನ್ನು ಕೊಡ್ಬೋದು ಅಂತ ಹೇಳುವುದಕ್ಕೆ ಈಗಾಗಲೇ ನನ್ನದೇ ಆದಂಥ ಒಂದು ಆದರ್ಶ ಸಹಕಾರಿ ಕೋಆಪರೇಟಿವ್ ಬ್ಯಾಂಕ್ ಇದೆ. ಅದರಲ್ಲಿ ಕೂಡ ಪದ್ಮ ಸೋಲಾರ್ನವರು ನಾವು ಟೈಅಪ್ ಮಾಡಿಕೊಂಡು ಇವತ್ತು ಬಡಬಗರಿಗೆ ಬಡ್ಡಿ 0 ಬಡ್ಡಿಯಲ್ಲಿ 2 ಲಕ್ಷದವರೆಗೆ ನಾವು ಅವರಿಗೆ ಸೋಲಾರ್ ಸಿಸ್ಟಮನ್ನು ಅಳವಡಿಸಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಇತ್ತೀಚಿನ ಅವರ 2-3 ಶಾಖೆಗಳಲ್ಲಿ ಕೂಡ ನಾನು ಕೇಳಿ ತಿಳಿದುಕೊಂಡಾಗೆ ಭಾಳ ಅತ್ಯುತ್ತಮವಾಗಿ ಪದ್ಮ ಸೋಲಾರ್ ಕೆಲಸ ಮಾಡ್ತದೆ ಅಂತ ಹೇಳೋದು ನಮಗೆ ಭಾಳ ಸಂತೋಷದ ವಿಚಾರ. ಅದು ಮಾತ್ರ ಅಲ್ಲದೆ ಅವರು ಬೇರೆ ಕೂಡ ಎಲ್ಲ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರತಕ್ಕಂಥ ಪದ್ಮನಾಭ ಶೆಟ್ಟಿ ಅವರು ಒಡಿಯೂರು ಬ್ಯಾಂಕ್ ಇರ್ಬೋದು, ಒಡಿಯೂರು ಸ್ವಾಮೀಜಿಗಳಿರ್ಬೋದು, ಅಥವಾ ಸುಬ್ರಹ್ಮಣ್ಯ ಸ್ವಾಮೀಜಿಗಳಿರ್ಬೋದು, ಅಥವಾ ಎಡನೀರು ಮಠದ ಸ್ವಾಮೀಜಿಗಳೊಟ್ಟಿಗೆ ಬಹಳ ನನ್ನ ಹಾಗೆ ಅವರು ಕೂಡ ಬಹಳ ನಿಕಟವರ್ತಿಯಾಗಿ ಕೆಲಸ ಮಾಡಿಕೊಂಡು ಸಮಾಜ ಸೇವೆಯಲ್ಲಿ 10 ಜನರನ್ನು ನೋಡುವಂಥ ಒಂದು ವ್ಯವಸ್ಥೆಯನ್ನು ಗುರುತಿಸಿಕೊಂಡಿದ್ದಾರೆ. ಅಂಥವರು ನಡೆಸಿದಂಥ ಈ ಪದ್ಮ ಸೋಲಾರಿಗೆ 35 ವರ್ಷ ಆದ್ದಕ್ಕೆ ನಾವೆಲ್ಲ ಊರಿನ ಜನರು ಎಲ್ಲ ಹೆಮ್ಮೆ ಪಡ್ತೇವೆ ಮತ್ತು
ಅವರಿಗೆ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ನಾನು ಗೋಪಾಲಕೃಷ್ಣ ಭಟ್ ಮಿತ್ತೂರು, ಇಡಕಿದಿ ಗ್ರಾಮದ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದವನು. ಕಳೆದ 5-6 ವರ್ಷದ ಹಿಂದೆ ಇಡಕಿದಿ ಗ್ರಾಮದಲ್ಲಿ ತುಂಬ ಕಡೆ ಪದ್ಮ ಸೋಲಾರ್ ಅವರಿಗೆ ನಾವು ಸಪೋರ್ಟ್ ಮಾಡಿದ್ದೆವು. ಕಾರಣ ಇಷ್ಟೇ, ಪದ್ಮ ಸೋಲಾರ್ ಹೇಳುವಂಥ ಪದ್ಮನಾಭ ಶೆಟ್ಟರು ಹೇಳುವಂಥವರು ನಮ್ಮ ಇಡಕಿದಿ ಗ್ರಾಮದ ಒಬ್ಬ ರೈತನ ಮಗ ಆಗಿದ್ದ. ಅದಕ್ಕೋಸ್ಕರ ನಮ್ಮ ಗ್ರಾಮದಲ್ಲಿರುವಂಥ ಪದ್ಮನಾಭ ಶೆಟ್ಟರವರಿಗೆ ಬೆಂಬಲ ಕೊಡಬೇಕು, ನಮ್ಮ ಪದ್ಮಣ್ಣ ಹೇಳುವಂಥ ನಮಗೊಂದು ಹೆಮ್ಮೆ ಇದೆ. ಅದಕ್ಕೋಸ್ಕರ ನಮ್ಮ ಮನೆಗೂ ಕಳೆದ 5 ವರ್ಷದ ಹಿಂದೆ ಸೋಲಾರ್ ಪ್ರಾಡಕ್ಟನ್ನು ನಾವು ಪ್ರಾರಂಭ ಮಾಡಿದೆವು. ತುಂಬ ನೈಜ ರೀತಿಯಲ್ಲಿ ಅವರು ಮಾಡಿದ್ದಾರೆ. ದುಡ್ಡಿನ ಬಗ್ಗೆ ಅಪೇಕ್ಷೆ ಇಲ್ಲ ಅವರಿಗೆ, ಆದರೆ ತುಂಬ ಸ್ವಾವಲಂಬನೆಯಾಗಿ ನಮಗೆ ಕಳೆದ 5 ವರ್ಷದ ಯಾವುದೇ ಕಂಪ್ಲೇಂಟ್ ಇಲ್ಲದೆ ಸೇವಾ ಮನೋಭಾವದಿಂದ ಅವರು ನಮಗೆ ನಡೆಸಿಕೊಟ್ಟಿದ್ದಾರೆ. ಒಂದು ಮನೆ ಒಕ್ಕಲ ಸಮಯದಲ್ಲಿ ನಮಗೆ KEB ಅವರ ಕಿರಿಕಿರಿ ಇತ್ತು. ಆವಾಗ ಆ ಸಂದರ್ಭದಲ್ಲಿ ಅವರು TC ಹಾಕಬೇಕು, ಅದು ಹಾಕಬೇಕು, ಇದು ಹಾಕಬೇಕು ಅಂತ ಇದು ಮಾಡಿದರು. ನಿಮ್ಮ TC ಬೇಡ, ಯಾವುದು ಕರೆಂಟೇ ಬೇಡ ಅಂಥೇಳಿ ನಾನು ಕಂಪ್ಲೀಟ್ ಮನೆ ಒಕ್ಕಲ ಸಮಯದಲ್ಲಿ ಸುಮಾರು 5 ಲಕ್ಷ ರೂಪಾಯಿಯದ್ದು ನಾನು ಇಡೀ ಸೋಲಾರನ್ನು ನನಗೆ ಪದ್ಮನಾಭ ಶೆಟ್ಟರು ಅವರು ಸೆಟ್ ಮಾಡಿಕೊಟ್ಟು ಹೋಗಿದ್ದಾರೆ. ಇಡೀ ಮನೆಯ ಗೃಹ ಪ್ರವೇಶ ಸಮೇತ ಎಲ್ಲ ನಡೆದದ್ದು ಪದ್ಮ ಸೋಲಾರ್ನ ಆ ಮನೆಯ ಕರೆಂಟ್ನ ವಿದ್ಯುತ್ ಶಕ್ತಿಯಿಂದ. KEB ಅವರ ಮತ್ತೆ KEB ಅವರ ತಪ್ಪನ್ನು ಒಪ್ಪಿಕೊಂಡು ಅವರು 2 ತಿಂಗಳು ಕಳೆದು ಅವರಷ್ಟಕ್ಕೆ ಬಂದು ಕನೆಕ್ಷನ್ ಕೊಟ್ಟು ಹೋಗಿದ್ದರು. ಹಾಗಾಗಿ ನಮಗೆ ಸೋಲಾರು ಪದ್ಮನಾಭರವರದ್ದು ತುಂಬ ಹತ್ತಿರದ ವ್ಯಕ್ತಿ. ಒಂದು ಗೃಹ ಪ್ರವೇಶದ ಸಂದರ್ಭದಲ್ಲಿ ನೈಜ ರೀತಿಯಲ್ಲಿ ಸುಮಾರು 5 ಲಕ್ಷ ಮೌಲ್ಯದ ಸೋಲಾರ್ ಅಳವಡಿಕೆ ಮಾಡಿದ್ದಾರೆ. ಇಡೀ ಮನೆಗೆ ಸುಮಾರು 11,000 ಸ್ಕ್ವೇರ್ ಫೀಟು ಮನೆಗೆ ಇಡೀ ಸೋಲಾರನ್ನು ಫಿಟ್ ಮಾಡಿ ಕಳೆದ 5 ವರ್ಷದಿಂದ ಯಾವುದೇ ಕಂಪ್ಲೇಂಟ್ ಯಶಸ್ವಿಯಾಗಿ ಅವರು ನಡೆಸಿಕೊಟ್ಟಿದ್ದಾರೆ. ಹಾಗೆ ಎಲ್ಲರೂ ಸಮೇತ ಆತ್ಮಸಾಕ್ಷಿಗೋಸ್ಕರ ಒಬ್ಬ ರೈತನ ಮಗ ಪದ್ಮನಾಭ ಶೆಟ್ಟಿ ಅವರಿಗೆ ಎಲ್ಲರೂ ತುಂಬ ಸಹಕಾರ ಕೊಡಬೇಕು ಅಂತ ಹೇಳುವಂಥ ನನ್ನ ಭಾವನೆ. ಕಾಸರಗೋಡು, ಕೊಡಗು, ಹಾಸನ, ದಕ್ಷಿಣ ಕನ್ನಡ, ಉಡುಪಿ ಎಲ್ಲ ಭಾಗಗಳಲ್ಲಿ ಕೂಡ ಸೋಲಾರ್ ಅಳವಡಿಕೆಯ ಮೂಲಕ ಹೆಸರುವಾಸಿಯಾಗಿರುವಂತಹ ಪದ್ಮ ಸೋಲಾರ್ನ ಹೆಜ್ಜೆಯ ಬಗ್ಗೆ ಇವತ್ತು ತಿಳ್ಕೊಂಡಿರಲ್ಲ. 35 ವರ್ಷಗಳ ಸಕ್ಸಸ್ಫುಲ್ ಜರ್ನಿ ಯಾವ ರೀತಿ ಆಗಿತ್ತು ಅನ್ನೋದನ್ನ ಇಲ್ಲಿನ ಮಾಲಕರಾಗಿರುವಂತಹ ಪದ್ಮನಾಭ ಸರ್ ನಮಗೆ ತಿಳಿಸ್ಕೊಟ್ರು. ಹಾಗೇನೆ ಇಲ್ಲಿ ಸಿಗುವಂತಹ ಎಲ್ಲಾ ರೀತಿಯಾದಂತಹ ಸೋಲಾರ್ನ ವ್ಯವಸ್ಥೆಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ ಇವಾಗ 35 ವರ್ಷ ಸಕ್ಸಸ್ಫುಲ್ ಆಗಿರೋದ್ರಿಂದಾಗಿ ಸ್ಪೆಷಲ್ ಆಗಿರುವಂತಹ ಆಫರ್ಗಳನ್ನ ಕೂಡ ಇಟ್ಟಿದ್ದಾರೆ. ನೀವು ಸೋಲಾರ್ ವಾಟರ್ ಹೀಟರ್ ನ ಪರ್ಚೇಸ್ ಮಾಡಿದ್ರೆ 30% ಡಿಸ್ಕೌಂಟ್ ಅನ್ನ ಕೊಡ್ತಾ ಇರುವಂತದ್ದು. ಇದು ಡಿಸೆಂಬರ್ 1ನೇ ತಾರೀಕಿಂದ ಪ್ರಾರಂಭವಾಗಿ ಡಿಸೆಂಬರ್ 31ರವರೆಗೆ ಇರುತ್ತೆ. ಹಾಗಾಗಿ ಇದರ ಪ್ರಯೋಜನವನ್ನ ಕೂಡ ನೀವು ಪಡ್ಕೊಳ್ಬಹುದಾಗಿದೆ. ಮನೆಗೆ ಆಗಿರ್ಬೋದು, ಆಫೀಸ್ಗೆ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಸೋಲಾರ್ ಅನ್ನ ಅಳವಡಿಕೆ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಆಯ್ಕೆ ಪದ್ಮ ಸೋಲಾರ್ ಆಗಿರ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ